ಹಲೋ ನಮಸ್ತೆ. ಲಾಟರಿ ಗದ್ದಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಕ್ ಶೆಟ್ಟಿ. ಎಸ್, ಅಕ್ಷರಶಃ ಕರ್ನಾಟಕ ರಾಜ್ಯದಲ್ಲಿ ಈಗ ಲಾಟರಿ ಹಗರಣ ಸದ್ದು ಮಾಡ್ತಾ ಇದೆ. ಏನೋ ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅಂತ ಹೇಳಲಾದಂಥ ಲಾಟರಿ ಹಗರಣ ಏನಿದೆ ಅದರ ವಿಚಾರದಲ್ಲಿ ಈಗಾಗಲೇ ಬಹಳಷ್ಟು ಸುದ್ದಿ ಹರಿದಾಡ್ತಾ ಇರುವಂಥದ್ದು. ಹಿರಿಯ IPS ಅಧಿಕಾರಿಗಳು ಅದರಲ್ಲಿ ಭಾಗಿಯಾಗಿದ್ದಾರೆ, ರಾಜಕಾರಣಿಗಳು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಗೊತ್ತಿದ್ದು ಸುಮ್ಮನೆ ಕೂತಿದ್ದಾರೆ. ಈ ರೀತಿಯ ವಿಚಾರಗಳೆಲ್ಲ ಹೊರಗೆ ಬರ್ತಾ ಇದೆ. ಲಾಟರಿ ಹಗರಣದ ಕಪಾಟಿನಿಂದ ಒಂದೊಂದೇ ಅಸ್ಥಿಪಂಜರಗಳು ಕೂಡ ಹೊರಗೆ ಬೀಳ್ತಾ ಇದೆ. ಹಿರಿಯ ಅಧಿಕಾರಿಗಳು ತನಿಖೆಯನ್ನು ಎದುರಿಸುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಸೊ ಈ ಹೊತ್ತಲ್ಲಿ ನಮಗೆ ಪ್ರಶ್ನೆ ಬರುವಂಥದ್ದು, ಪೊಲೀಸ್ ಇಲಾಖೆಯ ವಿಶ್ವಾಸಾರ್ಹತೆಯ ಪ್ರಶ್ನೆ ಬರುತ್ತೆ. ಯಾಕೆ ಹೀಗಾಯಿತು? ಹಿರಿಯ ಅಧಿಕಾರಿಗಳೆಲ್ಲ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದರಲ್ಲೂ ನಾವು ಯಾರನ್ನು ರಫ್ ಆ್ಯಂಡ್ ಟಫ್ ಅಧಿಕಾರಿ, ಖಡಕ್ ಅಧಿಕಾರಿ, ದಕ್ಷ ಅಧಿಕಾರಿ ಅಂತೆಲ್ಲ ಕರಿತಾ ಇದ್ವು, ಅಂಥ ಅಧಿಕಾರಿಗಳೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದರೆ ಏನಿದು, ಯಾಕೆ ಹೀಗಾಯಿತು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಉದ್ಭವ ಆಗುವಂಥದ್ದು. ಸೊ ಈ ವಿಚಾರದ ಬಗ್ಗೆ ನಾವು ಇವತ್ತು ಮಾತನಾಡಬೇಕು. ರಾಜ್ಯಪಾಲರ ಅಂಗಳದಲ್ಲೂ ಕೂಡ ಈ ವಿಚಾರ ಇದೆ. ರಾಜ್ಯಪಾಲರು ಸರ್ಕಾರದಿಂದ ವರದಿಯನ್ನು ಕೇಳಿದ್ದಾರೆ. ಅದರ ಜೊತೆಗೆ ಇವತ್ತು ವಿಪಕ್ಷ BJPಯ ನಾಯಕರು ರಾಜ್ಯಪಾಲರನ್ನು ಭೇಟಿ ಮಾಡಿ ಇದನ್ನು CBI ತನಿಖೆಗೆ ವಹಿಸಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಇವತ್ತು ಚರ್ಚೆ ಮಾಡಬೇಕು. ಇಬ್ಬರು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಒಬ್ಬರು ರಿಟೈರ್ಡ್ ಪೊಲೀಸ್ ಆಫೀಸರ್ ಶರೀಫ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ DYFIನ ಸ್ಟೇಟ್ ಪ್ರೆಸಿಡೆಂಟ್ ಮುನೀರ್ ಕಾಟಿಪಳ್ಳ ಅವರು ಕೂಡ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ನಿಮ್ಮನ್ನು ಮಾತನಾಡಿಸಬೇಕು. ಪೊಲೀಸ್ ಇಲಾಖೆಯ ವಿಶ್ವಾಸಾರ್ಹತೆ ಪ್ರಶ್ನೆ ಬರುತ್ತೆ. ಇಷ್ಟು ಅಂದರೆ ಹಿರಿಯ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ ವರದಿಗಳು ಹೇಳ್ತಾ ಇದೆ. CID ಮಧ್ಯಂತರ ರಿಪೋರ್ಟ್ನಲ್ಲಿ ಹೇಳ್ತಾ ಇದೆ. ಯಾವ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬಹುದು ಪೊಲೀಸ್ ಇಲಾಖೆಯ ಬಗ್ಗೆ? ಪ್ರಾಥಮಿಕ ವರದಿ ಪ್ರಕಾರ ಈಗ ನೀವೆಲ್ಲ TV ವೀಕ್ಷಿಸುವ ರೀತಿಯಲ್ಲಿ ನೋಡಿದರೆ ಒಂದು ಪೊಲೀಸ್ ಇಲಾಖೆಯ ಒಂದು ಕ್ರೆಡಿಬಿಲಿಟಿ ಶೇಕ್ ಆಗಿದೆ, ಇಲ್ಲ ಅಂತ ಹೇಳಲಿಕ್ಕಾಗೋದಲ್ಲ. ಕಾರಣ ಶ್ರೀಮಾನ್ ಅಲೋಕ್ ಕುಮಾರ್ ಸಾಹೇಬರು ಬಹಳ ನಿಷ್ಠಾವಂತ, ಸ್ಟ್ರಿಕ್ಟ್, ನನಗೆ ಪರ್ಸನಲಿ ಗೊತ್ತಿದ್ದವರು. ಅವರು ಆ್ಯಂಟಿ ಟೆರರಿಸ್ಟ್, NS ಇಂಥದ್ರಲ್ಲೆಲ್ಲ ಕೆಲಸ ಮಾಡಿದವರು. ಎಂತಹ ಜಟಿಲ ಪರಿಸ್ಥಿತಿ ಬಂದರೆ ಸರ್ಕಾರದವರು ಅವರು ಒನ್ ಆಫ್ ದಿ ಬೆಸ್ಟ್ ಎಮಿನೆಂಟ್ ಆಫೀಸರ್ ಅಂತೇಳಿ ಅವರು ಡಿಬ್ಯೂಟ್ ಮಾಡ್ತಾಯಿದ್ರು. ಈಗ ನಾವು ಒಂದು ಎತ್ತು ಕರು ಹಾಕಿದ ಹಗ್ಗ ತೆಗೆ ಅಂತ ಹೇಳಲಿಕ್ಕಾಗೋದಿಲ್ಲ. ಏಕೆಂದರೆ ಇದು ಪ್ರಥಮ ದೃಷ್ಟ್ಯ ಪ್ರಿಲಿಮಿನರಿ ಎಂಕ್ವೈರಿಯಲ್ಲಿ ಅವರ ಪಾತ್ರ ಕಂಡು ಬರ್ತದೆ ಅಂತ ಅಷ್ಟೇ ಹೇಳಿದೆ ವಿನಃ ಅವರ ಇನ್ವಾಲ್ವ್ಮೆಂಟ್, ಹೌ ಡೀಪ್ ಹಿಸ್ ಇನ್ವಾಲ್ವ್ಮೆಂಟ್ ಎಂಬುದರ ಬಗ್ಗೆ ಇನ್ನೂ ಯಾವುದು ಸಾಬೀತಾಗಿಲ್ಲ. ಈಗ ನಮಗೆ ಬಂದ ವರ್ತಮಾನ ಅದು ಲೀಕ್ ಆಗಿದೆಯೋ ಅಥವಾ ಕ್ರೆಡಿಬಲ್ ರಿಪೋರ್ಟ್ ಅಂತ ಹೇಳಿಕ್ಕಾಗಲ್ಲ. 150 ಇವತ್ತು ಗೃಹ ಸಚಿವರೇ ಒಪ್ಪಿಕೊಂಡ್ರು, ಅಲೋಕ್ ಕುಮಾರ್ ಅವರು ಅದರಲ್ಲಿ ಇನ್ವಾಲ್ವ್ ಆಗಿದ್ರು, ಆ ಕಿಂಗ್ ಪಿನ್ಗಳ ಜೊತೆಗೆ ಸಂಪರ್ಕದಲ್ಲಿದ್ರು ಅಂತ ಇವತ್ತು ಗೃಹ ಸಚಿವರೇ ಅಲ್ಲಿ ಬರ್ತಾನೆ 150 ಕಾಲನ್ನು ಬಂದಿದೆ ಆ ಕಡೆ ಈ ಕಡೆ ಅಂತ ಹೇಳ್ತಾ ಇದ್ದಾರೆ. ಅನ್ನೋನ್ ಒಬ್ಬ ಗೊತ್ತಿಲ್ಲದವ್ರ ಹತ್ರ ಅಷ್ಟು ಕಾಲ್ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವ ನಿಟ್ಟಿನಲ್ಲಿ ಅಂದರೆ ನಾನು ನಿಮಗೆ ಒಂದು ಹೇಳ್ತೇನೆ, ನಾನಿದು ಯಾವ ರೀತಿಯಲ್ಲೂ ಕೂಡ ಶ್ರೀಮಾನ್ ಅಲೋಕ್ ಕುಮಾರ್ಗಾಗಲಿ ಪೊಲೀಸ್ ಇಲಾಖೆಗೆ ಆಗಲಿ ಸಪೋರ್ಟ್ ಮಾಡ್ತಂತ ತಿಳ್ಕೊಳ್ಬೇಡಿ. ಕೆಲವು ಸಾರಿ ಕೆಲಸ ಮಾಡುವಾಗ ಹಲವಾರು ಸಂಪರ್ಕದಲ್ಲಿ ಕೆಲವು ರೌಡಿಗಳ ಬಗ್ಗೆ, ಆ್ಯಂಟಿ ಟೆರರಿಸ್ಟ್, ಆ್ಯಂಟಿ ನ್ಯಾಷನಲಿಸ್ಟ್ನ ಬಗ್ಗೆ ಇನ್ಫಾರ್ಮೇಷನ್ ತಗೊಳ್ಬೇಕಾದ್ರೆ ಆ್ಯಂಟಿ ನ್ಯಾಷನಲಿಸ್ಟೇ ಇನ್ಫಾರ್ಮೇಷನ್ ಕೊಡಬೇಕು. ನೀವಾಗಲಿ ಇವರಾಗಲಿ ಬಂದು ನಮ್ಗೆ ಫೋನ್ ಮಾಡೋದಿಲ್ಲ. ಒಬ್ಬ ವರ್ತಕ ನಮಗೆ ಫೋನ್ ಮಾಡಿ ಇಂಥವ ಕಳ್ಳ ಇದ್ದಾನೆ, ಇಂಥವ ಆ್ಯಂಟಿ ನ್ಯಾಷನಲಿಸ್ಟ್ ಇದ್ದಾನೆ, ಇವ ಅಂಡರ್ ವರ್ಲ್ಡ್ಗೆ ಆ್ಯಕ್ಟಿವಿಟಿ ಮಾಡ್ತಾನೆ ಅಂತ ಯಾರೂ ಸಭ್ಯಸ್ಥರು ಪೊಲೀಸರಿಗೆ ಹೇಳೋದಿಲ್ಲ. ನಾವು ಮುಳ್ಳಿನಿಂದ ಮುಳ್ಳು ತೆಗಿಬೇಕಂತ ಹೇಳಿದ ಹಾಗೆ ಹಲವಾರು ಬಾರಿ ನಾನು ಆ್ಯಂಟಿ ರೌಡೀಸ್ ಕಾಲೋನಿ ಸ್ವಲ್ಪ ದಿವಸ ಇದ್ದೆ. ಆ್ಯಂಟಿ ರೌಡೀಸ್ ಕಾಲೋನಿ ಕೆಲಸ ಮಾಡಬೇಕಾದ್ರೂ ಕೂಡ ಇನ್ನೊಬ್ಬ ರೌಡಿ ಗ್ಯಾಂಗ್ನ ಬಗ್ಗೆ ಮಾಹಿತಿ ಸಂಗ್ರಹಿಸಬೇಕಾದ್ರೆ ಇನ್ನೊಂದು ರೌಡಿ ಗ್ಯಾಂಗ್ನಿಂದ ಮಾಹಿತಿ ಅವರಿಂದ ಉಡುಗೊರೆಯನ್ನು ಪಡ್ಕೊಳ್ಳುವಂಥದ್ದು, ಅವರ ಪಾರ್ಟಿಯಲ್ಲಿ ಹೋಗಿ ಭಾಗಿಯಾಗುವಂಥದ್ದು. ಬರ್ತೇನೆ ವಿಲ್ ಕಮ್ ಟು ದ ಪಾಯಿಂಟ್. ಆ ರೀತಿ ಫೀಡ್ಬ್ಯಾಕ್ ಅವರಿಂದ ತಗೊಳ್ತಾರೆ, ಮತ್ತು ಪುನಃ ಅವರಿಗೆ ಫೋನ್ ಮಾಡಿ ಕೇಳ್ತಾರೆ. ಮತ್ತು ಇದು ನಾನು ಬರೇ ಒಂದು ಪ್ರಿಸಂಪ್ಷನ್ ಹೇಳೋದು, ನಾನು ಕರೆಕ್ಟ್ ಇಷ್ಟವಾಗಿ ಹೇಳ್ತಾ ಇಲ್ಲ. ನೀವು ಹೇಳೋಗೆ ಅವರ ಪಾರ್ಟಿಯಲ್ಲಿ ಭಾಗಿಯಾಗುವುದು, ಉಡುಗೊರೆ ತಗೊಳ್ಳೋದು, ಅಥವಾ ಅವರ ಗೋಲ್ಡ್ ಕಾಯಿನ್ ಕೊಡಿ ಅಂತ ಸಂಭಾಷಣೆ ಅಂತೆಲ್ಲ ಮಾಡಿದ್ರೆ ಖಂಡಿತವಾಗಿ ಕೂಡ 100% ಅವರ ಇನ್ವಾಲ್ವ್ಮೆಂಟ್ ಉಂಟಂತೇಳಿ ನಾವು ಪ್ರಿಸ್ಯೂಮ್ ಮಾಡಬೇಕಾಗ್ತದೆ, ಇಲ್ಲ ಅಂತ ಹೇಳಲಿಕ್ಕೆ ಆಗೋದು. ಸೊ ಸರ್, ರಫ್ ಆ್ಯಂಡ್ ಟಫ್ ಅಧಿಕಾರಿ ಆಗಿದ್ರು ಅಲೋಕ್ ಕುಮಾರ್, ಅಂತವರಿಂದ ಇದನ್ನ ನಿರೀಕ್ಷೆ ಮಾಡಬಹುದಿತ್ತ? ರಫ್ ಅಂಡ್ ಟಫ್ ಯಾರಿಗಿರ್ಬೇಕಾದ್ರೆ ಆಂಟಿ ಸೋಷಿಯಲ್ ಎಲಿಮೆಂಟ್ ಮೇಲೆ ಇರಬೇಕು. ಮಾಧ್ಯಮಗಳಲ್ಲೆಲ್ಲ ನೋಡಿ ಗಮನಿಸಿದ್ದೇವೆ, ಬಹಳ ರಫ್ ಅಂಡ್ ಟಫ್ ಅಧಿಕಾರಿ ಆಗಿದ್ರು, ದಕ್ಷರು, ನಿಷ್ಠಾವಂತರು ಅಂತ ಹೇಳ್ತಾ ಇದ್ರು ಅವರನ್ನ. ಅಂತ ಅಧಿಕಾರಿ ಈ ರೀತಿ ಇಂಥ ದಂಧೆಯಲ್ಲಿ ಭಾಗಿಯಾಗ್ತಾರೆ, ಶಾಮೀಲಾಗ್ತಾರೆ, ಅಥವಾ ದಂಧೆಯಲ್ಲಿ ಭಾಗಿಯಾದವರ ಜೊತೆಗೆ ಕಾಂಟ್ಯಾಕ್ಟ್ ಇಟ್ಕೊಳ್ತಾರೆ? ಅದು ಯಾರು ಸೃಷ್ಟಿ ಮಾಡೋದು? ಪ್ರತಿಯೊಂದು ದಕ್ಷ ಅಧಿಕಾರಿ, ರಫ್ ಅಂಡ್ ಟಫ್ ಅಧಿಕಾರಿ ಸೃಷ್ಟಿ ಮಾಡೋದು ಮಾಧ್ಯಮದವರೇ.
ಈ ರೀತಿ ಇದ್ದಾರೆ ಅಂತ ಅವರನ್ನು ಈ ರೀತಿ ತಳ್ಳುವುದು ಮಾಧ್ಯಮದವರನ್ನು, ಅಂದರೆ ಒಂದು ಕೆಟ್ಟ ಹೆಸರು ಬಂದ ಕೂಡ ಅದು ಪಬ್ಲಿಷ್ ಮಾಡೋದು ನಾವೇ ಮಾಧ್ಯಮದವರು ಮಾಡ್ತಾ ಇದ್ದಾರೆ. ಏಕೆಂದರೆ ಒಂದು ಗಾದೆ ಇದೆ, ಮಾವಿನ ಹಣ್ಣಿನ ಹುಳಿ ಗೊತ್ತಾಗಬೇಕಾದ್ರೆ ಅದರ ಒಂಥರ ಒಳಗಿರ್ತಾರಲ್ಲ ಅಂಡಿ ಅಂತ ಹೇಳ್ತಾರೆ, ಅಲ್ಲಿ ಅದು ಸಿಗಬೇಕು ಅಂತ. ಹಾಗೆ ಒಬ್ಬರದ್ದು ಕ್ಯಾರೆಕ್ಟರ್ ಗೊತ್ತಾಗಬೇಕಾದ್ರೆ ಅಷ್ಟು ಡೆಪ್ತ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಗೊತ್ತಾಗ್ತದೆ. ಅಲ್ಲಿವರೆಗೆ ಒಳ್ಳೆ ನ್ಯಾಯವಾಗಿ ವರ್ತಿಸ್ತಾರೆ. ಈ ರೀತಿ ಇನ್ವಾಲ್ವ್ಮೆಂಟ್ ಇದ್ದಾಗ ಅವ್ರದ್ದೆಲ್ಲ ಏನೆಲ್ಲ ಅವರ ಆಕ್ಟಿವಿಟೀಸ್, ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ ಎಲ್ಲ ಹೊರಗೆ ಬರ್ತದೆ. ಸೊ ನಿರೀಕ್ಷೆ ನಿಮಗೆ ಶಾಕ್ ಆಗ್ಲಿಲ್ವಾ ಸರ್? ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಂಥವ್ರು. ಸೊ ಒಬ್ರು ಅಲೋಕ್ ಕುಮಾರ್ ಆಗಿರ್ಬೋದು, ಅಥವಾ ವಿಚಕ್ಷಣಾ ದಳ, ಲಾಟರಿ ವಿಚಕ್ಷಣಾ ದಳದ SP ಧರಣೇಶ್ ಅವರು ಸಿಕ್ಕಾಕೊಂಡದ್ದು. ಸೊ ಧರಣೇಶ್ ಗೊತ್ತಿಲ್ಲ, ಅಲೋಕ್ ಕುಮಾರ್ ಬಗ್ಗೆ ಅಷ್ಟು ಮಂಡಕುಳ್ಳ ನಾನು ಅದು ನಂಬಲಿಲ್ಲ. ನಿಜವಾಗಿ ಹೇಳ್ಬೇಕಾದ್ರೆ ಏನು ಅವರ ಮೇಲಿದ್ದ ಒಂದು ಅಭಿಮಾನ ಅಥವಾ ಒಂದು ನೀವು ಹೇಳಿದಾಗ ಇಷ್ಟು ದಕ್ಷ ಅಧಿಕಾರಿ ಬ್ರ್ಯಾಂಡ್ ಅದು ಇದು ಇರಲಿಕ್ಕಿಲ್ಲ ಅಂತೇಳಿ ಮೊದಲು ನನಗೆ ಏನೋ ಒಂದು ಇದ್ರ ಸಲುವಾಗಿ ಒಂದು ಬರೀ ಕಾಲ್ ಇದರ ಮೇಲೆ ಮಾತ್ರ ಸಸ್ಪೆಂಡ್ ಮಾಡಿರಬೇಕು ಅಂತ ಅನಿಸ್ತದೆ ನನಗೆ. ನಂತರ ಡೇ ಬೈ ಡೇ ಒಂದೊಂದು ಕಪಾಟಿನಿಂದ ಯಾವಾಗ ಅಸ್ಥಿಪಂಜರಗಳು ಬೀಳ್ತಾ ಇರ್ತದೆ ನೀವು ಹೇಳಿದಾಗ, ಆಗ ಇವರು ಇನ್ವಾಲ್ವ್ಮೆಂಟ್ ಒಂದೊಂದೇ ಬರ್ತಾ ಇದೆ. ಹೌ ಫಾರ್ ಇಟ್ ಇಸ್ ಕ್ರೆಡಿಬಲ್ ಎಂಬುದು ಇನ್ನೂ ಕೂಡ ತನಿಖೆಯಲ್ಲಿ ಇದೆ. ಎಸ್ ಮುನೀರ್ ಅವರು ಏನು ಹೇಳ್ತೀರಿ? ಬಹಳ ದೊಡ್ಡ ಒಂದು ಹಗರಣ ಬಯಲಾಗಿದೆ, ಅದರಲ್ಲೂ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ, ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಪ್ರೂಫ್ ಕೂಡ CID ಕಲೆ ಹಾಕಿದೆ. ಏನು ಹೇಳ್ತೀರಿ? ಖಂಡಿತವಾಗಿಯೂ ಇದು ಬಹಿರಂಗಕ್ಕೆ ಬಂದಾಗ ಒಂದು ಪೊಲೀಸ್ ಇಲಾಖೆಯ ವಿಶ್ವಾಸಾರ್ಹತೆಗೆ ಒಂದು ದೊಡ್ಡ ಪೆಟ್ಟು ಬಿದ್ದಿದೆ. ಅದರ ಜೊತೆಯಲ್ಲಿ ಜನ ಕೂಡ ಒಂಥರ ಗಾಬರಿ ಆಗಿದ್ದಾರೆ. ಈ ರೀತಿಯಲ್ಲಿ ಹಿರಿಯ ಅಧಿಕಾರಿಗಳು ಇಂತಹ ಕಳ್ಳದಂಧೆ ನಡೆಸುವವರ ಜೊತೆ ಇಷ್ಟೊಂದು ಆತ್ಮೀಯವಾಗಿರ್ತಾರಲ್ಲ ಅನ್ನುವಂತಹ ಒಂದು ಆತಂಕ ಜನರಿಗೂ ಆಗಿದೆ. ಆದರೆ ಇದ್ರ ಖಂಡಿತವಾಗಿ ಸುಳ್ಳು ಅಲ್ಲ. ಮತ್ತೆ ಈ ಪೊಲೀಸ್ ಇಲಾಖೆ ಮತ್ತು ಮಾಫಿಯಾ, ಅಂಡರ್ ವರ್ಲ್ಡ್, 2 ನಂಬರ್ ದಂಧೆ ಇದರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಹರಿಸುವವರಿಗೆ ಇದೇನು ಆಶ್ಚರ್ಯ ಹುಟ್ಟಿಸೋದಿಲ್ಲ. ಯಾಕಂದ್ರೆ ಖಡಕ್ ಅಧಿಕಾರಿಗಳಾಗಿರೋದು ಬೇರೆ, ಪ್ರಾಮಾಣಿಕ ಅಧಿಕಾರಿಗಳಾಗಿರೋದು ಬೇರೆ. ಪ್ರಾಮಾಣಿಕರಾಗಿದ್ದೀವಿ, ಖಡಕ್ ಅಧಿಕಾರಿಗಳಾಗಿದ್ದೀವಿ ಅಂತ ಒಂದು ತಮ್ಮನ್ನು ತಾವು ತೋರ್ಪಡಿಕೆ ಮಾಡ್ಕೊಳ್ಳೋದು, ಆ ರೀತಿ ಪ್ರೊಜೆಕ್ಟ್ ಮಾಡ್ಕೊಳ್ಳೋದು, ಇದು ಎರಡಿದೆ. ಅಲೋಕ್ ಕುಮಾರ್ ಆ ಕ್ಯಾಟಗರಿಗೆ ಸೇರ್ಕೊಂಡವರು. ಖಡಕ್ ಅಂದ ತಕ್ಷಣ ಮೊನ್ನೆ ಒಬ್ರು ನನಗೆ ಬೆಂಗಳೂರಿನಲ್ಲಿ ಇದ್ದೆ ನಾನು, ಅಲೋಕ್ ಕುಮಾರ್ ವಿಷಯನೇ ಮಾತಾಡುವಾಗ ಹೇಳಿದ್ರು, ಅಂದ್ರೆ ಕೆಲವರು ಏನಂತ ಕೇಳಿದ್ರೆ ಇದು ಖಡಕ್ ಅಂತ ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ, ಕೆಲವು ಸಲ ಅಂತ ಮಾಫಿಯಾಗಳ ಹಿಂದೆ ಬೀಳ್ತಾರೆ, ಹೊಡಿತಾರೆ, ಬಿಡಿತಾರೆ, ಅವರನ್ನು ಜೈಲಿಗೆ ತಳ್ತಾರೆ ಎಲ್ಲವೂ. ಈ ಖಡಕ್ ತಾನೆ ಯಾಕೆ ಅಂತ ಕೇಳಿದ್ರೆ ವ್ಯವಹಾರವನ್ನ ಚೆನ್ನಾಗಿ ಕುದುರಿಸ್ಲಿಕ್ಕೆ. ಈಗ ಒಬ್ಬ ಖಡಕ್ ಅಧಿಕಾರಿ ಅಂದ್ರೆ ಅವನ ಹತ್ರ ಸಣ್ಣ ಪುಟ್ಟದಕ್ಕೆಲ್ಲ ಮುಟ್ಟೋದಿಲ್ಲ ಮರ, ಅವನ ಹತ್ರ ಡೀಲ್ ಮಾಡ್ಬೇಕು ಅಂತ ದೊಡ್ಡ ಅಮೌಂಟ್ ಇರಬೇಕು ಅನ್ನುವಂಥದ್ದು ಬರ್ತದೆ. ಅದವರ ಗಳಿಕೆಯನ್ನ ಇನ್ನಷ್ಟು ಇಂಪ್ರೂವ್ ಮಾಡ್ತದೆ. ಹಾಕ್ಬೇಕಾಗಿಂತ ಅಲೋಕ್ ಕುಮಾರ್ ಅಂತ ಅಧಿಕಾರಿಗಳನ್ನ ನಾವು ಮಂಗಳೂರಿನಲ್ಲಿ ಕೂಡ ತುಂಬಾ ಜನರನ್ನ ಖಡಕ್ ಅಧಿಕಾರಿಗಳನ್ನ ಕಂಡಿದ್ದೀವಿ. ಅದರಲ್ಲಿಯೂ ಇಲ್ಲಿ ಅಲೋಕ್ ಕುಮಾರ್ನ ಪಾತ್ರ ನಿಚ್ಚಲಾಗಿದೆ. ಮತ್ತೇನು ಅಲೋಕ್ ಕುಮಾರ್ನ ಖಡಕ್ ಅಂತ ಹೇಳ್ತಾರೆ ಅದಕ್ಕೆ ಅರ್ಥನೇ ಇಲ್ಲ. ಈತ ಏನ್ ಆಂಟಿ ನಕ್ಸಲ್ ಫೋರ್ಸ್ ಅಲ್ಲಿ ಕೆಲಸ ಮಾಡಿ ವಿಠಲ ಮಲೆ ಕುಡಿಯ ಮತ್ತೆ ಆತನ ಮುದುಕ ತಂದೆಯನ್ನ ನಕ್ಸಲೈಟ್ ಅಂತ ಜೈಲಿಗೆ ತಳ್ಳಿದವ. ಇವರ ಖಡಕ್ ಅಲ್ಲ ಇದು ಅಲೋಕ್ ಕುಮಾರ್ ಅಂತವ್ರದ್ದು. ಇವರು ಈಗ ಅವರು ಮೊನ್ನೆ ವಾಟ್ಸಪ್ ಅಲ್ಲಿ ಏನ್ ಮೆಸೇಜ್ ಹಾಕಿದ್ರು ಅಂದ್ರೆ, ಇದನ್ನ ಈಗ ಹೊರಗಡೆ ಬರ್ತದೆ ನಾಳೆ ಅಂತ ಅಂದಾಗ, ಇಲ್ಲ ನನಗೆ ಆತನ ಹಿತೈಷಿ ಆಗಿದ್ದ, ಆತನ ಜೊತೆ ನನಗೆ ಸ್ನೇಹ ಇತ್ತು, ಆ ಕಾರಣಕ್ಕಾಗಿ ನಾನು ಅವನ ಮನೆಗೆ ಹೋಗ್ತಾ ಇದ್ದೆ, ಅವನ ನನ್ನ ಮನೆಗೆ ಬರ್ತಾ ಇದ್ದ ಅಂತ ಈ ಅಧಿಕಾರಿ ಹೇಳಿದ್ದಾರೆ. ಒಬ್ಬ ಬಹುಕಾಲದಿಂದ ಬ್ಯಾಂಗ್ಳೂರಿನಲ್ಲಿ ಕೆಲಸ ಮಾಡಿದಂತ ಅಧಿಕಾರಿ ಅವರು, ಶರೀಫ್ ಅಂತ ಅವರು ಸರ್ ಇಲ್ಲಿ ಇದ್ದಾರೆ. ಅವರಿಗೆ ಮಂಗಳೂರಿನ ಒಬ್ಬೊಬ್ಬ ಕ್ರಿಮಿನಲ್ ಕೂಡ ಚೆನ್ನಾಗಿ ಗೊತ್ತಿರ್ತಾನೆ. ಆದ್ರೆ ಇವ್ರಿಗೆ ಇಷ್ಟೆಲ್ಲ ಬ್ಯಾಂಗ್ಳೂರಿನಲ್ಲಿ ಖಡಕ್ಕು, ಅಂಡರ್ ವರ್ಲ್ಡ್ ಅನ್ನ ಬುಡಮುರಿದವರು, ಮಾಫಿಯಾಗಳನ್ನ ನಡುಗಿಸಿದವರಿಗೆ ಈ ಲಾಟ್ರಿ ದಂಧೆ ಒಬ್ಬ ಕಿಂಗ್ ಪಿನ್ ಬಗ್ಗೆನೆ ಅಷ್ಟು ಆತ್ಮೀಯತೆ ಇದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಅದು ಒಪ್ಪುವಂತ ಮಾತಲ್ಲ. ಇವರು ಒಂದು ಕಡೆ ಖಡಕ್ ಮುಖವಾಡವನ್ನೇ ಹಾಕೊಂಡು, ಇನ್ನೊಂದು ಕಡೆ ಸರ್ಕಾರದಲ್ಲಿರುವ ಆಯಕಟ್ಟಿನ ಜಾಗದಲ್ಲಿರುವವರನ್ನ ತೃಪ್ತಿ ಮಾಡ್ತಾ ಈ ರೀತಿಯ ದಂಧೆಗಳನ್ನ ಸಲೀಸಾಗಿ ಮಾಡಿದ್ದಾರೆ. ಮುನೀರ್ ಅವರು ಒಂದು ಕಡೆಯಲ್ಲಿ ಅಲೋಕ್ ಕುಮಾರ್ ಅವರು ಕಾಣಿಸ್ತಾ ಇದ್ದಾರೆ ನಮಗೆ. ಇವತ್ತು ವಿಚಾರಣೆಗೆ ನಿನ್ನೆ ವಿಚಾರಣೆಗೆ ಹಾಜರಾದ್ದಾಗಿರ್ಬೋದು, ಇವತ್ತು ಹಾಜರಾದದ್ದಾಗಿರ್ಬೋದು. ಇನ್ನೂ 6 ಜನ IPS ಆಫೀಸರ್ಸ್ ಇದ್ದಾರೆ ಅಂತಂದ್ರೆ, ಸೊ ಇವರನ್ನು ಒಬ್ಬರನ್ನ ಹರಕೆಯ ಕುರಿ ಮಾಡ್ತಾ ಇದ್ದಾರೆ. ಅಲೋಕ್ ಕುಮಾರ್ ಅವರು ಹೇಳ್ತಾ ಬಂದ್ರು, ನನ್ನನ್ನೊಬ್ಬನನ್ನೇ ಸಿಕ್ಕಿ ಸಾಕುವಂತ ಕೆಲಸ ಮಾಡಿದ್ರು. ಇನ್ನೂ 6 ಜನ ಇದ್ದಾರೆ, ಅವರ ವಿಚಾರ ಎಲ್ಲೂ ಹೊರಗಡೆ ಬರೋದಿಲ್ಲ, ಮಾಧ್ಯಮದಲ್ಲೂ ಕೂಡ ಹೊರಗಡೆ ಲೀಕ್ ಆಗೋದಿಲ್ಲ ವಿಚಾರ. ಸೊ ಅಲೋಕ್ ಕುಮಾರ್ ಅವರನ್ನು ಹರಕೆಯ ಕುರಿ ಮಾಡ್ತಾ ಇದ್ದಾರೆ. ಅಲೋಕ್ ಕುಮಾರ್ ಅವರ ಹೆಸರು ಕೂಡ ಫಸ್ಟ್ ಬಹಿರಂಗ ಬಂದಿರಲಿಲ್ಲ. ಪ್ರಜಾವಾಣಿ ಪತ್ರಿಕೆಯ ಫ್ರಂಟ್ ಪೇಜ್ ಅಲ್ಲಿ ಇವರ ಅಮಾನತುವಾಗುವ ಹಿಂದಿನ ದಿವಸ, ಬಹುಶಃ ಗುರುವಾರ ಬಂದಿದೆ ಫ್ರಂಟ್ ಪೇಜ್ ಅಲ್ಲಿ ಇದು. ಆವಾಗಲೂ ಕೂಡ ಅಲೋಕ್ ಕುಮಾರ್ ಹೆಸರೇ ಇರಲಿಲ್ಲ. ಇಂಡೈರೆಕ್ಟ್ ಆಗಿ ಅಲೋಕ್ ಕುಮಾರ್ ಅಂತ ಗೊತ್ತಾಗ್ತಾ ಇತ್ತು ಅಷ್ಟೇ. ಈಗೇನಾಯ್ತು, ಸರ್ಕಾರ ಅಮಾನತ್ ಮಾಡಿದ ಮೇಲೆ ಅಲೋಕ್ ಕುಮಾರ್ ಹೆಸರು ಬಹಿರಂಗ ಬಂದದ್ದು. ಅದೇ ರೀತಿ ಅಲ್ಲಿಗೆ ಬಿದರಿ ಹೆಸರು ಇದೆ, ಇಂಡೈರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ. ನಾಳೆ ಅವರನ್ನ ಪೊಲೀಸ್ CID ಅವರು ನೋಟಿಸ್ ಕೊಟ್ಟ ಮೇಲೆ ಅವರದ್ದು ಹೆಸರು ಬಹಿರಂಗ ಆಗ್ತದೆ. ಇಲ್ಲಿ ಹರಕೆಯ ಕುರಿ ಪ್ರಶ್ನೆ ಅಲ್ಲ. ನನಗನಿಸ್ತದೆ ಕರ್ನಾಟಕದಲ್ಲಿ ಇಂತಹ ಭ್ರಷ್ಟಾಚಾರಗಳು ತುಂಬಾ ನಡೀತದೆ, ಇಂತಹ ಬಹಳ ಹಗರಣಗಳಿದೆ. ಕೇರಳದಂತ ರಾಜ್ಯಗಳಲ್ಲಿ ಇಂಥ ಸಣ್ಣದಾದ್ರೂ ಕೂಡ ಸರ್ಕಾರ ಶೇಕ್ ಆಗ್ಬಿಡ್ತದೆ. ಬಹುಶಃ ಕರ್ನಾಟಕದ ಹಿಸ್ಟ್ರಿಯಲ್ಲಿ 20 ವರ್ಷ 25 ವರ್ಷಗಳ ನಂತರ ಈ ರೀತಿ ಒಂದು ಸರ್ಕಾರ ಮತ್ತು ಜನ ಒಂದು ರೀತಿಯಲ್ಲಿ ಏನು
ಆಶ್ಚರ್ಯಚಕಿತರಾಗುವಂತ ರೀತಿಯಲ್ಲಿ ಈ ಹಗರಣ ಒಂದು ರೀತಿಯಲ್ಲಿ ಹೋಗ್ತಾ ಇದೆ. ನನ್ಗನಿಸೋದು ಈಗ ಆಗ್ತಾ ಇರೋದು ಪಾಸಿಟಿವ್ ಬೆಳವಣಿಗೆ, ಆದ್ರೆ ಇಷ್ಟಕ್ಕೆ ತೃಪ್ತರಾಗಬಾರ್ದು. ಸಿದ್ದರಾಮಯ್ಯ ನನಗೆ ನೋಡುವ ಕಾಣಿಸ್ತದೆ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡಿದ್ದಾರೆ ಅಂತ ಅನಿಸ್ತದೆ. ಇಲ್ಲಾಂದ್ರೆ ಅಲೋಕ್ ಕುಮಾರ್ ಅಂತಹ ಬಹಳ IPS ಲಾಬಿಯ ವ್ಯಕ್ತಿ, ಬೆಂಗಳೂರಿನ ಆಯುಕ್ತ ಸ್ಥಾನಕ್ಕೆ ಲಾಬಿ ಮಾಡ್ತಾ ಇದ್ದಂತ, ಅಂದ್ರೆ IPS ಗಲೇ ಪವರ್ಫುಲ್, ಅದರಲ್ಲಿ ಕೂಡ IPS ಲಾಬಿಯ ಪವರ್ಫುಲ್ ವ್ಯಕ್ತಿ ಅಲೋಕ್ ಕುಮಾರ್. ಅವರನ್ನ ಮುಟ್ಟೋದಷ್ಟು ಸುಲಭ ಅಲ್ಲ. ಮುಖ್ಯಮಂತ್ರಿಯ ಸ್ಟ್ರಾಂಗ್ ಆದಂತ ಒಂದು ಇದಿಲ್ಲದೆ ಇದ್ರೆ CID ಕ್ರಮ ಕೈಗೊಳ್ತಾ ಇರಲಿಲ್ಲ, ಅಮಾನತ್ ಆಗದೆ ಇದ್ರೆ. ಈಗ ನಾನು ಹೇಳುವಂತದ್ದು ಕೇವಲ ಇಷ್ಟು ಮಾತ್ರ ಸಾಲದು. ಇನ್ನೇನಿದ್ದಾರೆ 6 ಜನರು DGP ಇವರ ಶಂಕರ್ ಬಿದರಿಯನ್ನು ಸೇರಿಸಿಕೊಂಡು ಇವರನ್ನು ವಿಚಾರಣೆ ಮಾಡಬೇಕು. ಮಾತ್ರ ಅಲ್ಲ, ಇದು ಅಷ್ಟು ಸುಲಭದಲ್ಲಿ ಇವರನ್ನು ನೋಟಿಸ್ ಕೊಟ್ಟು ತನಿಖೆ ಮಾಡುವಂತಹದ್ದಲ್ಲ, ಅವರನ್ನು ಬಂಧಿಸಿ ತನಿಖೆ ಮಾಡುವ ಅವಶ್ಯಕತೆ ಇದೆ. ಎಸ್ ಶರೀಫ್ ಅವರೇ, ಬಹುಶಃ ಅವರು ಕೊಡ್ತಾ ಇರುವಂತ ರೀಸನ್ ಅನ್ನು ಒಪ್ಪಿಕೊಳ್ಳಬಹುದು. ಈಗ ಅಲೋಕ್ ಕುಮಾರ್ ಅಂತ ಬಿಟ್ಬಿಡಿ, ಒಬ್ರು ಪೊಲೀಸ್ ಆಫೀಸರ್, ನನ್ನ ಹಿತೈಷಿ ಆಗಿದ್ದ ಒಬ್ಬ ಕ್ರಿಮಿನಲ್, ಆತನ ಜೊತೆ ನಾನು ಸಂಪರ್ಕದಲ್ಲಿದ್ದೆ, ಈ ರೀಸನ್ ಅನ್ನು ಒಪ್ಪಿಕೊಳ್ಳೋದಕ್ಕಾಗತ್ತಾ? ನಾನು ಖಂಡಿತ ಹೇಳ್ತಾನಲ್ಲ, ಒಂದು ಸಾರಿ ಅವರ ನಾಲೆಜ್ಗೆ ಬಂದ ಮೇಲೆ, ಫಸ್ಟ್ ಟೈಮ್ ಇತ್ತೀಚೆಗೆ ಇರ್ಬೋದು, ಪರಿಚಯ ಆಗಿರ್ಬೋದು, ಎಲ್ಲ ಮಾಡಿರ್ಬೋದು, ನಂತರ ಇವನು ಯಾವಾಗ ಈ ಒಂದು ಕಿಲೋಮೀಟರ್ ಕಿಂಗ್ ಪಿನ್ ಅಂತ ಗೊತ್ತಾದ ಮೇಲೆ ಪುನಃ ಅವನ ಸಂಪರ್ಕವನ್ನು ಮುಂದುವರಿಸುವುದು ತಪ್ಪಿನೇ, ಇಲ್ಲೀಗಲ್, ಇಮ್ಮಾರಲ್. ಅದು ಪೊಲೀಸ್ ಆಫೀಸರ್, ಪೊಲೀಸ್ ಅಧಿಕಾರಿ, ಹಿರಿಯ ಪೊಲೀಸ್ ಅಧಿಕಾರಿಗೆ ಭೂಷಣ ಖಂಡಿತವಾಗಿಯೂ ಅಲ್ಲ. ಮತ್ತು ಇದೇ ರೀತಿ ಹಗರಣ ಹಿಂದೆ ಕೂಡ ಆಗಿದೆ, ತೇಲಿಗೆ ಹಗರಣ ಗೊತ್ತಿರಬೇಕು. ಅದರಲ್ಲಿ ಹಲವಾರು ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದರು, ತನಿಖೆ ಆಯಿತು, ಟ್ರಯಲ್ ನಡೀತಾ ಇದೆ. ಇದು ಅಥವಾ ಈ ರೀತಿಯಲ್ಲಿ ಮೇಲ್ದರ್ಜೆಯ ಒಂದು ADG ರ್ಯಾಂಕಿನ ಅಧಿಕಾರಿಗಳು ಯಾವಾಗಲೂ ಕೂಡ ಕರ್ನಾಟಕದ ಹಿಸ್ಟ್ರಿಯಲ್ಲಿ ಇಂಥ ಒಂದು ಸ್ಕ್ಯಾಮಿನಲ್ಲಿ ಭಾಗಿಯಾಗಿ 7 ಜನ IPS ಆಫೀಸರ್ ಇರ್ಬೋದು. ADG ಅಂದ್ರೆ ನೆಕ್ಸ್ಟ್ DGP ಆಗೋರು, ಈಕ್ವಲ್ ಟು ಅಡಿಷನಲ್ ಕಮಿಷನರ್ ಆಗ್ಬೋದು. ಅವರು ಭಾಗಿಯಾಗಿದ್ರು ಅಂದರೆ ನಿಜವಾಗಿ ಕೂಡ ಅದು ಖಂಡನೀಯವಾಗಿದೆ. ಮತ್ತು ಒಂದೇನೆಂದರೆ, ಈಗ ನಾನು ಬಹಳ ಕಡೆ ಸರ್, ಅಂದ್ರೆ ಅಂದ್ರೆ ಒಬ್ಬ ಪೊಲೀಸ್ ಆಫೀಸರ್, ಉನ್ನತ ದರ್ಜೆಯ ಅಧಿಕಾರಿಗೆ ನಾನು ಯಾರ ಜೊತೆಗೆ ಸಂಪರ್ಕ ಇಟ್ಟುಕೊಂಡಿರ್ತೇನೆ, ಆತನ ಜಾತಕ ಏನು ಅನ್ನುವಂಥದ್ದು ಗೊತ್ತಾಗತ್ತಾ ಇಲ್ಲೋ? ನಿಜವಾಗಿಯೂ ಗೊತ್ತಾಗಿರ್ಬೇಕು. ಅಂದ್ರೆ ಪಾರಿರಾಜನ್ ಅಂತಹ ಲಾಟ್ರಿ ದಂಧೆಯಲ್ಲಿ ಅಷ್ಟು ಇದ್ದಂತ ವ್ಯಕ್ತಿ, ಅಂದ್ರೆ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದ, ಪೊಲೀಸನ್ನ ಮ್ಯಾನೇಜ್ ಮಾಡ್ತಾ ಇದ್ದಂತ ವ್ಯಕ್ತಿಯ ಬಗ್ಗೆ ಅಲೋಕ್ ಕುಮಾರ್ ಅವರಿಗೆ ಗೊತ್ತೇ ಇರಲಿಲ್ಲ, ಆತ ನನ್ನ ಹಿತೈಷಿ ಆಗಿದ್ದ, ನನ್ನ ಫ್ರೆಂಡ್ ಆಗಿದ್ದ ಅಷ್ಟೇ ಅನ್ನೋದನ್ನು ಒಪ್ಪಿಕೊಳ್ಬಹುದಾ ಸರ್? ಅವನು ಪ್ಯಾರಿ ಜಾನೆ ಇರಲಿ, ಯಾವ ಜಾನೆ ಇರಲಿ, ಅವನ ಒಂದು ಸಾರಿ ಒಂದು ಪೊಲೀಸ್ ಆಫೀಸರ್ ಕೂಡ ಒಬ್ಬ ಪರಿಚಯ ಆದಮೇಲೆ, ಅಥವಾ ನಮ್ಮನ್ನು ಭೇಟಿಯಾಗಲಿ ಯಾರು ಬಂದರು, ಆಫೀಸ್ಗೆ ಆಗಲಿ ಯಾರು ಬಂದರೂ ಕೂಡ ಅವನು ಹೋದ ಮೇಲೆ ನಾವು ವಿಚಾರ ಮಾಡ್ತೇವೆ. ಸಾಮಾನ್ಯವಾಗಿ ನಮ್ಮ ಹಳೆ ಇದ್ದ ರೈಟರ್ ಆಗಲಿ ಅಥವಾ ಸ್ಪೆಷಲ್ SB ಕಾನ್ಸ್ಟೇಬಲ್ ಅಂತ ಹೇಳ್ತಾರೆ, ಹೇಗಿದ್ದಾನಪ್ಪ ಅಮ್ಮ ಅಂತೇಳಿ, ಆಗ ಅವನ ಇತಿಹಾಸ ಗೊತ್ತಾಗ್ತದೆ. ಒಂದು ಸಾರಿ ಇತಿಹಾಸ ಗೊತ್ತಾದ ಮೇಲೆ ಅವನ ಸಂಪರ್ಕ ಇಟ್ಕೊಳ್ಬಾರ್ದು, ಅವನಿಗೆ ತುಳಿದು ಒಳಗೆ ಹಾಕಬೇಕಾಗಿತ್ತು. ಇನ್ನೊಂದೇನೆಂದರೆ, ಈ ರೀತಿ ಒಂದು ಮೇಲ್ದರ್ಜೆ ಅಧಿಕಾರಿಗಳು, IPS ಅಥವಾ ADG ಅಡಿಷನಲ್ ಕಮಿಷನರ್ ರ್ಯಾಂಕ್ನ ಅಧಿಕಾರಿಗಳು ಇನ್ವಾಲ್ವ್ ಆಗುವುದು ನಾನು ಕಂಡ 45 ವರ್ಷಗಳ ಇತಿಹಾಸದಲ್ಲಿ ಫಸ್ಟ್ ಟೈಮ್. ಈಗ ರಾಯಚೂರು, ಬಳ್ಳಾರಿ, ಗುಲ್ಬರ್ಗಾದಲ್ಲಿ ಮಡಕ ದಂಧೆ ಇಲ್ಲ, ಜೀವನ ಮಾಡಲಿಕ್ಕೆ ಆಗೋದು ಜನರಿಗೆ ಪೊಲೀಸರಿಗೂ ಇದೆ, ಜನರಿಗೆ ಹೇಳ್ತಾನೆ ನಾನು. ಅವ್ರ ರಕ್ತದಲ್ಲಿ, ಪ್ರತಿಯೊಂದು ರಕ್ತ ಕಣದಲ್ಲಿ ಮಡಕ ದಂಧೆ ಅಲ್ಲಿದೆ. ಅಲ್ಲಿ ಎಲ್ಲ ಇನ್ವಾಲ್ವ್ಮೆಂಟ್ ಅವ್ರ ಆಫೀಸರ್ಸ್ ಇದ್ದು ನೋಡಿದ್ದೇನೆ ನಾನು. ಬಟ್ SP ಅಂಡ್ ಎಬೋವ್ ಇನ್ವಾಲ್ವ್ಮೆಂಟ್ ಎಂದೂ ಕೂಡ ಈ ನಮ್ಮ ಹಿಸ್ಟ್ರಿಯಲ್ಲಿ ಈ ಮಡಕ ಇಂತಹ ಹೀನವಾದ ಕೆಲಸಕ್ಕೆ ಗ್ಯಾಮ್ಲಿಂಗ್ ಇರಲಿಲ್ಲ. ಕ್ಲಬ್ಗಳು ಇದಕ್ಕೆಲ್ಲ SP ಮೇಲೆ ದರ್ಜೆ ಬಹಳ ಕಡಿಮೆ ಇರೋದು. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ರೀತಿಯಲ್ಲಿ ಶಾಕಿಂಗ್. ನಾನು ಹೇಳೋದು ಕೇಳಿ ನಿಮಗೆ. ಇನ್ನೊಂದೇನೆಂದರೆ, ಈ ಮಡಕ ಗ್ಯಾಮ್ಲಿಂಗ್ ಒಂದು ಭಾಗ, ಬೆಟ್ಟಿಂಗ್, ಮಡಕ, ಸ್ಪೀಟ್ ಇರಲಿ, ಅಡ್ಡ ಇರಲಿ, ಕ್ಲಬ್ ಇರಲಿ. ನಾವು ನಿಮಗೆ ಗೊತ್ತಿದ್ದ ಹಾಗೆ 3 ವಯಸ್ಸಸ್, 3 ಚಟಗಳಿದೆ. ಒಂದು ಗ್ಯಾಮ್ಲಿಂಗ್, ಸೆಕೆಂಡ್ ಪ್ರಾಸ್ಟಿಟ್ಯೂಷನ್, ವೇಶ್ಯಾಟಿಕೆ, 3ನೇದು ಸರಾಯಿ. ಇದು 3 ಕೂಡ ಜನ ಹುಟ್ಟಿದಿಂದ ಬಂದಿದ್ದು. ಟೈಮ್ ಇಮ್ಮಾರ್ಟಲ್ ಅಂದ್ರೆ ಯಾವಾಗಂತ ಹೇಳಲಿಕ್ಕೆ ಆಗೋದಲ್ಲ. ನೀವು ಹಳೆ ಪುರಾಣ ಎಲ್ಲ ಜಾತಿಯ ಪುರಾಣ ತೆಗೆದರೂ ಕೂಡ ಆ 3 ಅಭ್ಯಾಸಗಳು ಇದ್ದೇ ಇದೆ. ಇದರ ಎಲ್ಲಿಯೂ ಕೂಡ ಸಪ್ರೆಷನ್ ಆಫ್ ಇಮೋರಲ್ ಆ್ಯಕ್ಟ್ ಅಲ್ಲದೆ ಇರಾಡಿಕೇಶನ್ ಆಫ್ ಇಮೋರಲ್ ಆ್ಯಕ್ಟ್ ಅಥವಾ ಇಂಥ ಈ ಚಟಗಳನ್ನು ವೈಪೌಟ್ ಮಾಡಲಿಕ್ಕೆ ಇರಾಡಿಕೇಶನ್ ಮಾಡೋ ಒಂದು ಆ್ಯಕ್ಟ್ ಎಲ್ಲಿಯೂ ಇಲ್ಲ, ಮಾಡಲಿಕ್ಕೆ ಆಗೋದೂ ಇಲ್ಲ. ಇದು ಏಕೆಂದ್ರೆ ಕಂಟ್ರೋಲ್ ಮಾಡಬಹುದು. ಇದು ಸೋಷಿಯಲ್ ಈವಲ್, ಸೋಷಿಯೋ ಇಕನಾಮಿಕ್ ಪ್ರಾಬ್ಲಮ್ ಅಂತ ರಾತ್ರಿ ಇದನ್ನು ಹೇಳ್ಬೋದು, ಸೋಷಿಯಲ್ ಪ್ರಾಬ್ಲಮ್ ಅಂತಲೇ ಹೇಳ್ಬೇಕು ಇದನ್ನು. ಅಂದ್ರೆ ಸರ್, ಈಗ ಲಾಟ್ರಿ ದಂಧೆಯೋ ಮಟಕ ದಂಧೆಯೋ ನಾನು ಇನ್ವಾಲ್ವ್ ಆದ್ರೆ ಬೇರೆ ವಿಚಾರ,
ಅದನ್ನ ಕಂಟ್ರೋಲ್ ಮಾಡುವಂತವರೇ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ, ಅದರಲ್ಲಿ ಭಾಗಿಯಾಗ್ತಾರೆ ಅಂತಂದ್ರೆ ಯಾವ ನಂಬಿಕೆ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ? ಅವ್ರು ಕಂಟ್ರೋಲ್ ಮಾಡಬೇಕಾಗಿತ್ತು, ರಾಡಿಕೇಶನ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕಾಗಿತ್ತು. ಅವ್ರು ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇಲ್ಲಿ ಅವರ ಕಂಟ್ರೋಲ್ ಅಡಿಯಲ್ಲಿ ನಡೆಯುವ ರೀತಿಯಲ್ಲಿ ಮಾಡಿ. ಕಂಟ್ರೋಲ್ ಅಂದ್ರೆ ನಿಲ್ಲಿಸೋದಲ್ಲ, ಅವರ ಕಂಟ್ರೋಲ್ ಅಲ್ಲಿ ನಡೆಯುವ ರೀತಿಯಲ್ಲಿ. ಎಸ್, ಇದು ಶಾಕಿಂಗ್ ಅಲ್ವಾ ಸರ್? ನಿಜವಾಗಿ ಹೇಳ್ತಾನಲ್ಲ, ಖಂಡಿತವಾಗಿ ಶಾಕಿಂಗ್ ಇದೆ. ನಾನು ಒಂದು ಹೇಳ್ತೀನಿ ರಕ್ಷತ್, ಉದಾಹರಣೆ 14 ವರ್ಷದಿಂದ ನಾನು ಡಿವೈಎಫ್ಗೆ ಬಂದಿರಲಿಲ್ಲ. ಆವಾಗ ಸ್ವಲ್ಪ ಹಿಂಗೆ ಸಾಮಾಜಿಕ ಚಟುವಟಿಕೆ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಆ ಟೈಮಲ್ಲಿ ನನಗೊಬ್ಬ ಪರಿಚಯ ಇದ್ದ, ನನ್ನ ಹಳೆಯ ಸ್ನೇಹಿತ ಕೂಳೂರಲ್ಲಿ ಒಂದು ಲಾಟ್ರಿ ಅಂಗಡಿ ಇಟ್ಕೊಂಡಿದ್ದ. ಲಾಟ್ರಿ ಆವಾಗ ನಿಷೇಧ ಆಗಿರ್ಲಿಲ್ಲ, ಕರ್ನಾಟಕ ಮೈಸೂರು ಲಕ್ಷಣ ಇರ್ಲಿಲ್ಲ, ಆದ್ರೆ ಕೇರಳ ಸಿಕ್ಕಿಂ ಲಾಟ್ರಿ ಎಲ್ಲ ನಡೀತಾ ಇತ್ತು, ಸಿಂಗಲ್ ನಂಬರ್ಸ್ ಅವುಗಳನ್ನ ಲೈಸೆನ್ಸ್ ಇದ್ದೆ ಅದನ್ನ ನಡೆಸ್ತಾ ಇದ್ದ. ಒಂದ್ ದಿವಸ ಅವಾಗ ಕಾವೂರು ಪೊಲೀಸ್ ಸ್ಟೇಷನ್ ಇರ್ಲಿಲ್ಲ, ಕಂಕನಾಡಿ ಗ್ರಾಮಾಂತರನೇ ಬರ್ತಾ ಇತ್ತು. ಅಲ್ಲಿಗೆ ರೈಡ್ ಮಾಡಿ ಅವನು ಮತ್ತೆ 2-3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ನನಗೆ ಅವನ ಮನೆಯವರು ಫೋನ್ ಮಾಡಿದ್ರು, ನಮ್ ನೆರೆಕೆರೆ ಹಿಂಗಿದೆ ಸ್ವಲ್ಪ ನೋಡಿ ಏನು ಅಂತ. ಹಂಗೆ ಸ್ಟೇಷನ್ಗೆ ನಾನು ಹೋಗಿ ಅಲ್ಲೆಲ್ಲ ಮಾತಾಡುವಾಗ ಅವಾಗ ಬಹುಶಃ ಕೋನಪ್ಪ ರೆಡ್ಡಿ ಅಂತ ಒಬ್ರು ಇದ್ರು ಇನ್ಸ್ಪೆಕ್ಟರ್, ಶಶಿಧರ್ ಅಂತ ಬಹುಶಃ ಇನ್ಸ್ಪೆಕ್ಟರ್ ಅವಾಗ ಉಳ್ಳಾಳದಲ್ಲಿದ್ರು, ಪಂಕಜ್ ಕುಮಾರ್ ಠಾಕೂರ್ DCP ASP ಆಗಿದ್ರು ಪಣಂಬೂರ್ ಲಿಮಿಟಿಗೆ. ಅವರಾಗ ನಾನು ಇವರ ಹತ್ರ ಕೋನಪ್ಪ ರೆಡ್ಡಿ ಮತ್ತೆ ಇವ್ರ ಇಲ್ಲ ಬಿಡಕ್ಕಾಗಲ್ಲ ಅವ್ರು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ನಾನು ಹೇಳಿದೆ, ಸರ್ ಅದು ಅಧಿಕೃತವಾಗಿ ಇಲ್ಲಿ ನಿಷೇಧ ಆಗಿಲ್ಲ ಕರ್ನಾಟಕದಲ್ಲಿ, ಮತ್ತೆ ಅವರೇನು ಈ ಚೀಟಿ ಬರೆದು ಇನ್ಲೀಗಲ್ ಮಾಡ್ತಾ ಇಲ್ಲ ಅಂತೆಲ್ಲ ಹೇಳಿದೆ. ಇಲ್ಲ ಅದು ನಾಳೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ, ಪಂಕಜ್ ಕುಮಾರ್ ಠಾಕೂರ್ ಹಂಗೆ ಹೇಳಿದಾರೆ ಹಿಂಗೆ ಹೇಳಿದಾರೆ ಅಂತ ಹೇಳಿದ್ರು. ಆ ನಂತರ ಮರು ದಿವಸ ಹೊರಗಡೆ ಬರುವಾಗ ಇನ್ನೊಬ್ಬ ಕರೆದ ನನಗೆ, ನೀವು ಹಂಗೆಲ್ಲ ಮಾತಾಡ್ಲಿಕ್ಕೆ ಆಗಲ್ಲ, ಅದು ಬೇರೆನೇ ಇದೆ ಅಂತ. ಮತ್ತೆ ಮರು ದಿವಸ ಇವರನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು. ಮತ್ತೆ ಬೇರೆಯವ್ರು ಮಾತಾಡುವಾಗ ಅವ್ರು ಏನು ಹೇಳಿದ್ರು ಅಂತ ಕಲ್ತಿದ್ದೆ ಸಬ್ ಇನ್ಸ್ಪೆಕ್ಟರ್, ನೀವು ಯಾಕೆ ಲೀಗಲ್ ಮಾಡ್ತೀರಿ, ನೀವು ಬೇರೆಯವ್ರ ತರ ಇನ್ಲೀಗಲ್ ಮಾಡಿ ನಮಗೂ ಮಾಮೂಲಿ ಕೊಡಿ, ನಮ್ಗೆ ತಿಂಗಳು ಎಷ್ಟು ಕೊಡಿ ಅಂತ. ಲೀಗಲ್ ಮಾಡಿದ್ರೆ ನಮ್ಗೇನು ಸಿಗಲ್ಲ, ನಿಮ್ಗೂ ಜಾಸ್ತಿ ಲಾಭ ಆಗಲ್ಲ. ನೀವು ಇನ್ಲೀಗಲ್ ಮಾಡಿ ಒಂದು ಕೇರಳದ ಟಿಕೆಟ್ ಅಧಿಕೃತ ಮಾರುವಾಗ 10 ನೀವು ನಿಮ್ಮ ಡೂಪ್ಲಿಕೇಟ್ ನಂಬರ್ ಹಾಕಿ ನಮಗೂ ಕೊಡಿ ಅಂತ ಹೇಳಿರುವಂತಹದ್ದು. ಆ ನಂತರ ಆವಾಗ ಠಾಕೂರ್ ಅವ್ರಿಗೆ ಗೊತ್ತಿರಲಿಲ್ಲ, ಹೈಯರ್ ಆಫೀಸರ್ ಬಹಳ ಸ್ಟ್ರಿಕ್ಟ್ ಆಫೀಸರ್, ಆನೆಸ್ಟ್ ಆಫೀಸರ್. ನಾವು ಮತ್ತೆ ಅವ್ರ ಹತ್ರ ಹೋದ್ವಿ, ಸರ್ ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ಅವರಿಗೆ ಸಿಟ್ಟು ಬಂತು. ಅವ್ರು ಮತ್ತೇನು ಅವರ ಲಿಮಿಟ್ ಅಲ್ಲಿ ಸಂಪೂರ್ಣವಾಗಿ ಎಲ್ಲಾ ಲಾಟ್ರಿ ಅಂಗಡಿ ಅಧಿಕೃತ ಅನಧಿಕೃತ ಎಲ್ಲವನ್ನು ಬಂದ್ ಮಾಡಿಸಿದ್ರು. ಆ ರೀತಿ ಇಲ್ಲಿ ಏನು ಮಾಡಿದೆ, ಈ ಪೊಲೀಸ್ ವ್ಯವಸ್ಥೆನೆ ಅಕ್ರಮಗಳಿಗೆ ನೀವೆಲ್ಲ ಕಂಟ್ರೋಲ್ ಏನಿದೆ ಆ ರೀತಿ ಕಂಟ್ರೋಲ್ ಮಾಡೋದಲ್ಲ. ಈ ವ್ಯವಹಾರಗಳು ನಮ್ಮ ಕಂಟ್ರೋಲ್ ಅಲ್ಲಿ ನಡಿಬೇಕು, ನಮ್ಗೆ ತಿಂಗಳು ಇಷ್ಟಿಷ್ಟು ಬರಬೇಕು ಅನ್ನುವಂಥದ್ದು ಈಗಲೂ ನಡೀತಾ ಇದೆ. ಅದರ ಭಾಗ ಈ ಅಲೋಕ್ ಕುಮಾರ್ ಅಂತ ಅಧಿಕಾರಿ. ಸರ್, ಬಹುಶಃ ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಂತೂ ಬಹಳ ವರ್ಷ ಸರ್ವಿಸ್ ಮಾಡಿದಂತವ್ರು. ಅಂದ್ರೆ ಸಾಮಾನ್ಯ ಜನರಿಗೆ ಪೊಲೀಸರು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಭಯ ಇದೆ. ಸಾಮಾನ್ಯವಾಗಿ ಮಾತಾಡೋದು, ಫೋನಲ್ಲಿ ಮಾತಾಡೋದಕ್ಕೆ ಹೆದರ್ತಾರೆ. ಅಂದ್ರೆ ಇವರು ಬ್ರದರ್ ಅಂತ ಮಾತಾಡುವಂಥದ್ದನ್ನು ನೋಡಿದ್ದೇವೆ ನಾವು. ಪಾರಿರಾಜನ್ ಅವರು SP ಜೊತೆಗೆ ಬ್ರದರ್ ಅಂತೇಳಿ ಮಾತಾಡ್ತಾರೆ. ಅಂದ್ರೆ ಈ ಸಲುಗೆ ಹುಟ್ಟೋದು ಹೇಗೆ ಅಂತ ಕ್ರಿಮಿನಲ್ಗಳ ಜೊತೆಗೆ ಪೊಲೀಸರಿಗೆ? ಸರಿ ಹುಟ್ಟಬೇಕಾದ್ರೆ ಮೊದಲನೇದು ಹಣದ ವ್ಯವಹಾರನೇ, ಮಾನಿಟರಿ ಟ್ರಾನ್ಸಾಕ್ಷನ್ ಅಥವಾ ಪ್ರಾಫಿಟ್ ಇದ್ರೆ ಮಾತ್ರ ಈ ರೀತಿಯ ಸಲಿಗೆ ಬ್ರದರ್ ಅಂತ ಮಾತಾಡಬಹುದು, ಒಟ್ಟಿಗೆ ಒಂದೇ ಟೇಬಲ್ ಕುಡಿಯಬಹುದು, ಒಂದೇ ಟೇಬಲ್ ಊಟ ಮಾಡಬಹುದು, ಮನೆಗೆ ಹೋಗಿ ಬರಬಹುದು. ಇಲ್ಲೇ ಅಷ್ಟು ಸಲಿಗೆ ಬರ್ಲಿಕ್ಕೆ ಸಾಧ್ಯ. ನಾನು ಕೇಳಲಿಲ್ಲ, ಯಾಕಂದ್ರೆ ನಾನು ಒಂದು ಖಾಸಗಿ ಚಾನಲ್ ಮಾಡಿರುವಂತಹ ಹಿಡನ್ ರಹಸ್ಯ ಕಾರ್ಯಾಚರಣೆ ಅದಿದೆ. ಸ್ವಲ್ಪ ನೋಡಿದೆ, ಒಂದಿಷ್ಟು ನೋಡಿದ್ದು ಅದು ತಪ್ಪೇ ಆಗ್ತದೆ. ಯಾಕೆಂದ್ರೆ ನೋಡ್ರಿ, ಇವರು ಹೇಳಿದ್ರು ಒಂದು ವಿಷಯ, ನಾನು ಅದು ಹೇಳ್ತೇನೆ. ಒಬ್ಬ ಜಿಲ್ಲೆಯಲ್ಲಿ SP ಲೆವೆಲ್ ಅಧಿಕಾರಿ ಇರಲಿ ಅಥವಾ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ತಗೊಳ್ಳಿ, ಠಾಣೆ ಎಲ್ಲ ಆಕ್ಟಿವಿಟೀಸ್ ಕಂಟ್ರೋಲ್ ಮಾಡಬೇಕಾದ್ರೆ ಸಬ್ ಇನ್ಸ್ಪೆಕ್ಟರ್ಗಳು. ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಅಲ್ಲಿ ಸ್ಟ್ರಿಕ್ಟ್ ಆಗಿದ್ದಾನೆ, ನಮ್ಮನ್ನು ಬಿಡುವುದು ಇಲ್ಲೀಗಲ್ ಆಕ್ಟಿವಿಟಿ ಮಾಡಲಿಕ್ಕೆ. ಅದು ಯಾವ ದಂಧೆ ಇರ್ಬೋದು, ಅಂಡರ್ವರ್ಲ್ಡ್ ದಂಧೆ ಇರ್ಬೋದು, ಮಡ್ಕ ದಂಧೆ ಇರ್ಬೋದು, ಇಲಿಸಿದ ಸರಾಯಿ ಇರ್ಬೋದು, ವೇಶ್ಯಾವಾಟಿಕೆ ಇರ್ಬೋದು, ಏನಿದ್ರೂ ಕೂಡ ಸಬ್ ಇನ್ಸ್ಪೆಕ್ಟರ್ ಸ್ಟ್ರಿಕ್ಟ್ ಆದರೆ ನಮಗೆ ಬಿಡುವುದಿಲ್ಲ ಆಯ್ತಾ ಅಂತ ಗೊತ್ತಾದ್ರ ಮೇಲೆ ಅವರು ಸರಿಯಾಗಿ ಸಬ್ ಇನ್ಸ್ಪೆಕ್ಟರ್ ಅವರ ಕಾರ್ಯನಿರ್ವಹಿಸಿದರೆ ಯಾವುದೇ ಇಲ್ಲೀಗಲ್ ಆಕ್ಟಿವಿಟೀಸ್ ಅವರ ಏರಿಯಾದಲ್ಲಿ ನಡಲಿಕ್ಕೆ 70% ಸಾಧ್ಯ ಇಲ್ಲ. 30% ಕಣ್ಣು ಮುಚ್ಚಿಲ್ಲ ಅಂತ ಹೇಳೋದಲ್ಲ, ಅಲ್ಲಿ ಅಡಿಗೆ ಇಡ್ಬೋದು. ನಾನು ನಿಮಗೆ ಒಂದು ಹೇಳ್ತೇನೆ, ಸಿಂಧನೂರು ಅಂತ ಜಾಗ ಇದೆ ನಮ್ಮಲ್ಲಿ ರಾಯಚೂರಿನಲ್ಲಿ, ಹೌದು, ಮಾನಿಗೆ ಸಿಂಧನೂರು ಅಂತಲ್ಲಿ. ಅಲ್ಲಿ ನಾನು ಹೇಳಿದೆ, ಪ್ರತಿಯೊಂದು ಕೂಲಿಯವರು ಕೂಲಿ ಮುಗಿಸ್ಕೊಂಡು ಆಗ 3 ರೂಪಾಯಿ 4 ರೂಪಾಯಿ ಕೂಲಿ, 4 ರೂಪಾಯಿ ಕೂಲಿ ಇದ್ದರೆ ಮಡ್ಕದ ಅಂಗಡಿಗೆ ಹೋಗಿ 1 ರೂಪಾಯಿ ಮಡ್ಕ ಕಟ್ಟಿ ಹೋಗುವಂಥ ವ್ಯವಸ್ಥೆ ಇತ್ತಲ್ಲಿ. ನಾವೆಲ್ಲ ಸೇರಿದ ಅವ್ರು ಮಾಡಬೇಕಂತ ಹೇಳಿ ಅಲ್ಲಿ MLA ಕೂಡ ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಭಾಗ್ಯಕ್ಕೆ ಡಕ್ಕಿಗೆ ಸಪ್ರೆಸ್ ಮಾಡಿ ಕಂಪ್ಲೀಟ್ ನಾವು 3rd ಡಿಗ್ರಿ ಮೆಥಡ್ ಕೂಡ ಯೂಸ್ ಮಾಡಿದ್ದೇವೆ. ಅದಕ್ಕೆ ಇಲ್ಲಿ ಕಂಡಲ್ಲಿ ಬಡ್ದು ಕೇಸ್ ಹಾಕಿ ಎಲ್ಲ ಮಾಡಿ ಎಲ್ಲ ಹಾಕಿದ್ರು. ನಂತರ ನಾವೊಬ್ಬರ ಹೆಸರು ಹೇಳಿಲ್ಲ, ಮುಂಬೈ ತಮ್ಮ ಅಪ್ಪ ಫ್ರಮ್ ಶಿರುಗುಪ್ಪ ಆ ಜನ, ಅವ್ರದ್ದಂದೆ ಮೊಬೈಲ್ ಕಲೆಕ್ಷನ್ ಶುರು ಆಯಿತು ಅವ್ರದ್ದು. ಮೋಟರ್ ಸೈಕಲಲ್ಲಿ ಮತ್ತು ಸೈಕಲ್ ರಿಕ್ಷಾದಲ್ಲಿ ಹೋಗಿ ಅಲ್ಲಿಂದ ಈ ಮಡ್ಕ ಕಲೆಕ್ಷನ್ ಮಾಡೋದು. ಗೊತ್ತಾಯ್ತು ನಿಮಗೆ? ಯಾಕಂದ್ರೆ ಜನ ಕಂಗಾಲಾಗ್ಬಿಟ್ರು ಸ್ಟಾಪ್ ಮಾಡಿದಾಗ, ಬೇಕೇ ಬೇಕು ಅಂತೇಳಿ ಸ್ಟ್ರೈಕ್ ಮಾಡಲಿಲ್ಲ ಅಷ್ಟೇ.
Addict ಆಗಿದೆ. ಅದು ನೋಡಿಕೊಂಡು ಇವರು ಆ ಹೊಲ ಎಲ್ಲಿ ಕೆಲಸ ಮಾಡ್ತಾ ಅಲ್ಲಿ ಹೋಗಿ ಅಲ್ಲಿಂದ ಕಲೆಕ್ಷನ್ ಮಾಡಿ ಮಡ್ಕ ಮಾಡೋದು. ಏನು ಮಾಡ್ತೀವಿ ಇಂಥದಕ್ಕೆ? ನೀವು ರೈಡ್ ಮಾಡಿದ್ರೆ ನಮಗೆ ಸಿಗುವುದೇನೆಂದರೆ ಒಂದು ಸ್ಲಿಪ್ನಲ್ಲಿ 068 ಪ್ರೂಫ್ ಏನು ಸಿಗೋದಿಲ್ಲ, ಅವನ ಕೈಲಿ ಇರ್ತದೆ. ಇದು ತಗೊಂಡು ನೀವು ಕೋರ್ಟ್ಲಿ ಏನು ಪ್ರೂವ್ ಮಾಡ್ತೀರಿ ಹೇಳಿ? ಬರ್ತವೆ ಈಗ ಬಿಡ್ತಾರೆ, ಹ್ಯೂಮನ್ ಕಮಿಷನ್ ಬರ್ತದೆ, ಅದು ಬಿಡ್ತದೆ, ಇದು ಬರ್ತದೆ. ಮುನೀರ್ ಅವರೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇಲ್ಲಿ ಅಲೋಕ್ ಕುಮಾರ್ ಅವರನ್ನ ವಿಚಾರಣೆ ಮಾಡುವಂತ ಕೆಲಸಗಳು ಮಾಡ್ತಾ ಇದ್ದಾರೆ. 2 ದಿನದಿಂದ ವಿಚಾರಣೆ ಆಗ್ತಾ ಇದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಬಿಡ್ತಾ ಇದ್ರೆ, ಅರೆಸ್ಟ್ ಮಾಡ್ತಾ ಇರ್ಲಿಲ್ವಾ? ಪೊಲೀಸ್ ಆಫೀಸರ್, ಒಬ್ಬ IGP ರೇಂಜಿನ ಅಧಿಕಾರಿ ಅನ್ನೋದಕ್ಕೆ ಇವತ್ತು ಕೂತು ಮಾತಾಡಿಸುವಂತ ಕೆಲಸ ಇದೆ. ಇದು ತಪ್ಪು ಸಂದೇಶ ಕೊಡೋದಿಲ್ವಾ? ಲಾಟರಿ ದಂಧೆಯಲ್ಲಿ ಗುರುತಿಸಿಕೊಂಡಂತ ಒಬ್ಬ ಆಫೀಸರ್ ಅನ್ನ ಅರೆಸ್ಟ್ ಮಾಡೋದಿಲ್ಲ, ಕೇವಲ ವಿಚಾರಣೆ ಮಾಡ್ತಾರೆ ಅಂತಂದ್ರೆ ಜನರಿಗೆ ಏನು ಅಂತ ಸಂದೇಶವಾಗುತ್ತೆ. ಇದರಲ್ಲಿ ಲೀಗಲ್ ಆಗಿ ಎರಡು ಮೂರು ವಿಷಯ ಇದೆ. ಒಂದು, ಅದು ಎಲ್ರಿಗೂ ಲಾ ಎಲ್ರಿಗೂ ಕಾಮನ್. ಸುಪ್ರೀಂ ಕೋರ್ಟ್ ರೂಲಿಂಗ್ ಇದೆ. ಒಂದು ಒಫೆನ್ಸ್ ಹೇಳಿದ ಕೂಡಲೇ, FIR ಆದ ಕೂಡಲೇ, ಅದಾದ ಕೂಡಲೇ ಅರೆಸ್ಟ್ ಮಾಡಬಾರ್ದು. ಅರೆಸ್ಟ್ ಮಾಡಬೇಕು. ಯಾಕೆ ಅಂದರೆ ನಿಮಗೆ ಕಂಪ್ಲೀಟ್ ಒಂದು ಒಫೆನ್ಸ್ ಪ್ರೂವ್ ಆದಮೇಲೆ, ಇನ್ವಾಲ್ವ್ಮೆಂಟ್ ಕಂಪ್ಲೀಟ್ ಆದಮೇಲೆ, ಇದಲ್ಲ ರೇಪ್ ಇದು ಮಾಡಿ ಪೊಲೀಸರು ಮಾಡ್ತಾರೆ, ಡಿಫ್ರೆಂಟ್ ಥಿಂಗ್. ಅವನು ಯಾವಾಗ ಎಬ್ಸ್ಕೊಂಡಿಂಗ್ ಆಗ್ತಾನೆ, ತಪ್ಪಿಸ್ಕೊಂಡು ಹೋಗ್ತಾನೆ, ನಮ್ಮ ಕೈಗೆ ನಾಳೆ ಬೆಳೆ ಸಿಗುವುದಿಲ್ಲ ಅಂದರೆ ಅವನಿಗೆ ಅರೆಸ್ಟ್ ಮಾಡಿ. ಇಲ್ಲೇ ಇದ್ರೆ ಅರೆಸ್ಟ್ ಈಸ್ ನಾಟ್ ಎ ಮಸ್ಟ್, ನಾಟ್ ಮೆಂಡೇಟ್ರಿ. ಅರೆಸ್ಟ್ ಆಗಲೇ ಮಾಡಬಾರ್ದು, ಶಾಲ್ ನಾಟ್ ಬಿ ಅರೆಸ್ಟೆಡ್ ಅಂತೇಳಿ ಸುಪ್ರೀಂ ಕೋರ್ಟ್ನ ಕಾನೂನು ಈಗ ಅಲ್ಲಲ್ಲ, ಅದೇ ಹೇಳ್ತೇನೆ. ಅಲ್ಲ, ಎಲ್ರಿಗೂ ಅಪ್ಲಿಕೇಬಲ್ ಇದೆ, ಮಾಡಬೇಕಂತಲ್ಲ. ಇನ್ನು FIR ಆಗಲಿಲ್ಲ, ಇನ್ನು FIR ಸ್ಟೇಜ್ ಆಗಲಿಲ್ಲ. ಇದು ಇನ್ನೂ ಸಸ್ಪೆನ್ಷನ್ ಎಂಬುದು ಪೊಲೀಸ್ನಲ್ಲಿ ನೀವು ಒಂದು ತಿಳ್ಕೊಳ್ಬೇಕು. ಪೊಲೀಸ್ನಲ್ಲಿ ಇದು ಸಸ್ಪೆನ್ಷನ್ ಬೇರೆ ರೀತಿಯಲ್ಲಿ, ಸಸ್ಪೆನ್ಷನ್ ಹಲವಾರು ರೀತಿಯಲ್ಲಿ ಆಗ್ತದೆ. ನನಗೊಂದು 10 ಸಾರಿ ಸಸ್ಪೆಂಡ್ ಆಗಿದೆ. ಒಂದು ಮೇಲಧಿಕಾರಿಗಳನ್ನ ಆರ್ಗ್ಯುಮೆಂಟ್ ಮಾಡಿದ್ರೆ ಸಸ್ಪೆಂಡ್ ಆಗ್ತದೆ. ನಾವೊಂದು ಸ್ಟ್ರೈಕ್ ಆರ್ಗನೈಸ್ ಮಾಡಿದೆ, ಅದು ಸಸ್ಪೆಂಡ್ ಆದೆ. ಬೇರೆ ಟ್ರಾನ್ಸ್ಫರ್ ಮಾಡಿ ಹೋಗಿಲ್ಲ, ಸಸ್ಪೆಂಡ್ ಆದೆ. ಬೇರೆ ಫೈರಿಂಗ್ ಮಾಡಿದ್ದೆ, ಅದು ಸಸ್ಪೆಂಡ್ ಆದೆ. ಇದು ಎಂಕ್ವೈರಿ, ಫೇಸಿಂಗ್ ಎಂಕ್ವೈರಿ ಅಂಡ್ ಸಸ್ಪೆನ್ಷನ್ ಪೊಲೀಸ್ನಲ್ಲಿ ಸಣ್ಣ ಒಂದು ಹೋಮಿಯೋಪತಿ, ಒಂದು ವೆರಿ ವೆರಿ ಮೈನರ್ ಇದಕ್ಕೆ ಕೊಡ್ತಾರೆ. ಪೊಲೀಸ್ ನಮ್ಮ ಬಾಕಿ ಡಿಪಾರ್ಟ್ಮೆಂಟ್ ಸಸ್ಪೆನ್ಷನ್ ದೊಡ್ಡ ವಿಷಯ ಆಗ್ತದೆ. ಪೊಲೀಸ್ ಸಸ್ಪೆನ್ಷನ್ ಆಗದವನು ಅವನು ಸರಿಯಾಗಿ ಗಂಡಸನ ಅವನು ನೌಕರಿ ಮಾಡಲಿಲ್ಲ ಅಂತ ಆಗ್ತದೆ. ಸೊ ಮುಂದೆ ಹೋದ್ರೆ ಸಸ್ಪೆಂಡ್ ಆಗಿ ಆಗ್ತಾನೆ ಪೊಲೀಸ್ನಲ್ಲಿ. ಅಂದರೆ ಸೊ ಮುಂದೆ ಹೋಗಿ ಕೆಲಸ ಮಾಡಿ, ಇದೆಲ್ಲ ಇದು ಎಕ್ಸಂಪ್ಷನ್ ಇವರದು. ಒಳ್ಳೆ ಕೆಲಸ ಹೇಳ್ತಾನೆ. ನೀವು ಯಾರಿಗ ಒಬ್ಬರಿಗೆ ತಂದು ಏನೋ ಕಳ್ಳರಿಗೆ 4 ಬಿಗಿದಿರಿ, ಅಥವಾ ಯಾವ ಮರ್ಡರ್ ಕೇಸ್ ರೇಪ್ ಆದವನು 4 ಬಿಗಿದಿರಿ, ಅಲಿಗೇಷನ್ ಮಾಡ್ತಾನೆ, ಸಸ್ಪೆಂಡ್ ಆಗ್ತಾನೆ. ಸೊ ಸಸ್ಪೆನ್ಷನ್ ಪೊಲೀಸ್ನಲ್ಲಿ ಕಾಮನ್. ಮತ್ತು ಅದು ಇಟ್ ಇಸ್ ನಾಟ್ ಎ ಪನಿಷ್ಮೆಂಟ್. ಕ್ಲಿಯರ್ ಆಗಿ ನಮ್ಮ DP ರೂಲ್ಸ್ ಮತ್ತು ಸರ್ವಿಸ್ ರೂಲ್ ಹೇಳ್ತಾರೆ, ಸಸ್ಪೆನ್ಷನ್ ಈಸ್ ನಾಟ್ ಎ ಪನಿಷ್ಮೆಂಟ್. ಇದು ಜಸ್ಟ್ ಬೇರೆಯವ್ರು ಇನ್ಫ್ಲೂಯೆನ್ಸ್ ಮಾಡಬಾರ್ದು, ಅವರು ಸಾಕ್ಷಿಗಳನ್ನು ತಿಳ್ಕೊಂಡು ಅವ್ರು ಯೂನಿಫಾರ್ಮಿಗೆ ನಿಲ್ಬಾರ್ದು ಎಂಬುದಕ್ಕೆ ಮಾತ್ರ ಸಸ್ಪೆನ್ಷನ್ ಮಾಡ್ತಾರೆ. ಈ ಸಸ್ಪೆನ್ಷನ್ ಆದಮೇಲೆ ಈಗ ಪ್ರಿಲಿಮಿನರಿ ಎಂಕ್ವೈರಿ ಆಗ್ತಾ ಇದೆ. ಈಗ ಅವನ ವಿಚಾರಣೆ ಯಾರ್ದು, ನಿಮ್ಮ ಪ್ಯಾರಿಜಾನ್ದು ಏನು ಪಾರಿರಾಜನ್ ಅವನು ಏನು ಹೇಳಿದ್ದಾನೆ, ಇವರು ಏನು ಸ್ಟೇಟ್ಮೆಂಟ್ ಕೊಡ್ತಾರೆ, ಎರಡಕ್ಕೂ ಕಾಂಟ್ರಡಿಕ್ಷನ್ ಮಾಡ್ತಾರೆ. ಇವನು ಹೇಳಿದಾನೆ ಇಲ್ವಾ, ಈ ಟೈಮಿಗೆ ಹೇಳ್ತೆ, ಇಂಥ ನಿಮ್ಮ ಕಾಲ್ ಇಷ್ಟು ಟೈಮಿಗೆ ಬಂದು ಇಷ್ಟು ಟೈಮಿಗೆ ಇದು ಏನು ಮಾತಾಡಿದ್ರಿ, ಮತ್ತೇನು ಮಾಡಿದ್ರಿ, ಏನು ಮಾಡಿದ್ರಿ ಬಗ್ಗೆ ಇದು ಪ್ರತಿಯೊಂದು ಆದಮೇಲೆ ಇವರ ಇಂಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಗೊತ್ತು ಆದಮೇಲೆ ದೆನ್ FIR ಮಾಡ್ತಾರೆ. ಎಸ್ ಮುನೀರ್ ಅವರೇ, ಈ ತನಿಖೆ ಏನಿದೆ ಇದು ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅಲೋಕ್ ಕುಮಾರ್ ಅವರು IGP ರೇಂಜಿನ ಅಧಿಕಾರಿ, ಅವರನ್ನ ತನಿಖೆ ಮಾಡ್ತಾ ಇರುವಂತದ್ದು, ಅವರ ಹೇಳಿಕೆಯನ್ನ ಪಡ್ಕೊಳ್ತಾ ಇರುವಂತದ್ದು SP ಅವರು, CID SP ಪಡ್ಕೊಳ್ತಾ ಇದ್ದಾರೆ. ಸೊ ಇದು ಸರಿ ದಾರಿಯಲ್ಲಿ ಸಾಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಅಂದ್ರೆ ಮೇಲ್ನೋಟಕ್ಕೆ ಇದು ಸರಿಯಲ್ಲ ಅಂತ ಅನಿಸ್ತದೆ. ಒಬ್ಬ SP ರ್ಯಾಂಕಿನ ಅಧಿಕಾರಿ ಹಿರಿಯ ಅಧಿಕಾರಿಗಳನ್ನ ವಿಚಾರಣೆ ಮಾಡುವಾಗ, ನೋಟಿಸ್ ಕೊಟ್ಟು ವಿಚಾರಣೆ ಆತನಿಗೆ ಸ್ವಲ್ಪ ಆ ಮುಜುಗರ ಇರ್ತದೆ. ಹಿರಿಯ ಅಧಿಕಾರಿಯನ್ನ ಹೇಗೆ ಖಡಕ್ಕಾದ ಪ್ರಶ್ನೆಗಳನ್ನು ಕೇಳಲಿಕ್ಕೆಲ್ಲ ಅವನಿಗೆ ಸಮಸ್ಯೆ ಆಗ್ಬಹುದು ಅಂತ ಇರ್ತದೆ. ಆದ್ರೆ ಒಬ್ಬ ನಿಜವಾದಂತ ಒಬ್ಬ ತನಿಖಾ ಅಧಿಕಾರಿ ಆದ್ರೆ ಆತ ಭಯ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಇವತ್ತೇನಾಗಿದೆ ಅಂದ್ರೆ ಕರ್ನಾಟಕದಲ್ಲಿ ಒಂದು ಸರಿಯಾದಂತ ಒಂದು ಸ್ಪೆಷಲ್ ತನಿಖಾ ತಂಡವೇ ಇಲ್ಲ. ಇಲ್ಲಿನ ಕರ್ನಾಟಕದ CIDಗೆ ವಿಶ್ವಾಸಾರ್ಹತೆ ಇಲ್ಲ. ನಾವು ನೋಡಿದೀವಿ. ಈಗ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿ, ನಮ್ಮ ಹತ್ತಿರದ ಕೇರಳದಲ್ಲೇ ನೋಡಿ, ಅಲ್ಲಿಯ ಸರಿ ಗೊತ್ತು, ಅಲ್ಲಿಯ ಕ್ರೈಮ್ ಬ್ರಾಂಚ್ ಅಂದ್ರೆ ಎದುರು ನಡಕ್ತಾರೆ ಎಲ್ಲರು. CBI ತರನೇ ಅವರು ಅಷ್ಟು ವೃತ್ತಿಪರ ಇದ್ದಾರೆ. ಆದರೆ ಕರ್ನಾಟಕದಲ್ಲಿ ಆ ರೀತಿ ಇಲ್ಲ. ಆದ್ರಿಂದಾಗಿ ಇಲ್ಲಿ CID ಅಲ್ಲದೆ ಬೇರೆ ಆಯ್ಕೆ ಇಲ್ಲ, ಎಲ್ಲವನ್ನು CBIಗೆ ಕೊಡೋಕ್ಕೂ ಆಗಲ್ಲ. ಆದ್ರೆ ಇಲ್ಲಿ ಖಂಡಿತವಾಗಿ ಒಬ್ಬ ಸರಿಯಾದಂತ ಅಧಿಕಾರಿಗಳನ್ನ ತನಿಖೆಗೆ ನೇಮಿಸಿದ್ರೆ ಇವರನ್ನ ಜೈಲಿಗೆ ಕಳಿಸೋದು ಸಮಸ್ಯೆ ಅಲ್ಲ. ಮುನೀರ್ ಅವರೇ, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ, ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ಲಾಟರಿ ಗದ್ದಲ ವಿಶೇಷ ಕಾರ್ಯಕ್ರಮದಲ್ಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನಂತರ ನಾವು ಮಾತಾಡಬೇಕಾದಂಥದ್ದು ಅಂದ್ರೆ ಈ ದಂಧೆ ನಡೀತಾ ಇದ್ದಂಥದ್ದು
ಲೇಟಾಗಿ ಹೊರಗೆ ಬಂತ ಅನ್ನುವಂಥದ್ದು, ಅಂದರೆ ಗೊತ್ತಿದ್ದು ನಮ್ಮ ರಾಜಕಾರಣಿಗಳು ಪೊಲೀಸ್ ಇಲಾಖೆಯವರು ಸುಮ್ಮನೆ ಕೂತಿದ್ರಾ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಬರುವಂಥದ್ದು. ಸೊ ಆ ವಿಚಾರದ ಬಗ್ಗೆಯೂ ಮಾತಾಡಬೇಕು. ಆದರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.